ಎಚ್ಡಿ ಕೋಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲೆಯ ಮಕ್ಕಳಿಂದ ನೆರೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಗೌರವ ವಂದನೆಯನ್ನ ನೀಡಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿ ವಿಶ್ವಭಾರತಿ ಶಾಲೆಯ ಈ ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮ್ಮದು ಧ್ವಜಾರೋಹಣ ನೆರವೇರಿಸಿದರು. ಇದೇ ವೇಳೆ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಸಂವಿಧಾನ ಪೀಠಿಕೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಇಂದು ನಾವು ಉತ್ತಮ ಜೀವನ ಪಡೆದಿದ್ದೇವೆ. ಹೀಗಾಗಿ ಭಾರತೀಯರಾದ ನಾವೆಲ್ಲರೂ ದೇಶವನ್ನು ಪ್ರೀತಿಸಿ ನಮ್ಮ ಪೂರ್ವಜರನ್ನ ಗೌರವಿಸಬೇಕು ಎಂದರು. ಪೊಲೀಸ್ ಇಲಾಖೆ ಮತ್ತು ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು. ಶಾಲಾ ಮಕ್ಕಳಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸುಮಾರು 130 ಮಂದಿ ರೈತರಿಗೆ ಸಾಗುವಳಿ ಚೀಟಿ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಣ್ಣರಾಮಪ್ಪ, ಇಒ ಧರಣೇಶ್, ಬಿಇಒ ಉದಯಕುಮಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ಹಾಗೂ ಜನಪ್ರತಿನಿಧಿ, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಮಲಾರ ಮಹದೇವಸ್ವಾಮಿ. ಭಾರತದ ರಾಣಿ ಯಾರು ಅಂದ್ರೆ ದ ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರೀತಕ್ಕಂಥ ಪೆಪ್ಪರ್ ಅಂದ್ರೆ ಮೆಣಸು ಅವರಿಗೆ ಬೇಕಾಗಿತ್ತು. ಆ ಮೆಣಸನ್ನ ಹುಡುಕೊಂಡು ಬಂದರು. ಅದ್ರ ಜೊತೆಗೆ ಅದು ಶೀತ ಪ್ರದೇಶವಾದುದರಿಂದ ಹತ್ತಿ, ರೇಷ್ಮೆ ಮತ್ತು ಒಂದಷ್ಟು ಅಭಿವೃದ್ಧಿಯ ಬಳಕೆಯೂ ಕೂಡ ಅವರಲ್ಲಿ ಇದ್ದುದರಿಂದ ಇವುಗಳಿಗೋಸ್ಕರ ಹುಡುಕೊಂಡು ಬಂದರು. ಮಕ್ಕಳ ನಿಮಗೆ ಗೊತ್ತಿದೆ, ನಮ್ಮಲ್ಲಿರ್ತಕ್ಕಂಥ ಹತ್ತಿ ಯಾವ ಗುಣಮಟ್ಟದ್ದು ಅಂತಂದ್ರೆ, ಎಲ್ಲರೂ ಕೇಳಿಸ್ಕೊಳ್ಳಿ ಮಕ್ಕಳೇ, ಒಂದು ಸೀರೆನ ಮಡಚಿ ಹೆಣ್ಮಕ್ಳು ಹಾಕೊಂಡಕ್ಕಂತ ಒಂದು ರಿಂಗಿನ ಒಳಗೆ ತೋರಿಸಬಹುದಾಗಿತ್ತು. ಅಂದ್ರೆ ಢಾಕಾದಲ್ಲಿ ತಯಾರಾಗ್ತಕ್ಕಂತಹ